ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಸೌಖ್ಯ ಅಂತ ಭಾವಿಸ್ತೇನೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಡ್ಲ ಫ್ಯಾಮಿಲಿ ಬ್ಲಾಗ್ಸ್. ಇವತ್ತು ಚಂದ್ರಗ್ರಹಣ ಅಂದ್ರೆ ಕೇತುಗ್ರಸ್ತ ಚಂದ್ರಗ್ರಹಣ, ಹಾಗೇನೆ ಇದಕ್ಕೆ ರಕ್ತ ಚಂದ್ರಗ್ರಹಣ ಹೇಳ್ತಾರೆ, ಹಾಗೇನೆ ಇಂಗ್ಲಿಷ್ ಅಲ್ಲಿ ಇದನ್ನು ಬ್ಲಡ್ ಮೂನ್ ಅಂತ ಹೇಳ್ತಾರೆ. ಓಕೆ, ಹಾಗಾಗಿ ಹೆಚ್ಚಿನವರು ಚಂದ್ರಗ್ರಹಣ ಅಂದ್ರೆ ತುಂಬಾ ಭಯಭೀತಗೊಳ್ತಾರೆ. ಯಾಕಂದ್ರೆ ಅಯ್ಯೋ ನನ್ನ ರಾಶಿಗೆ ಏನು ಎಫೆಕ್ಟ್ ಆಗ್ತದ, ಏನು ಗೋಚರ ಬರ್ತದ, ಹಾಗೆ ಹೀಗೆ ಅಂತ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ. ಯಾಕಂದ್ರೆ ಮನುಷ್ಯರಿಗೆ ಹೇಗೆ ನಮ್ಮ ಬಾಡಿಯಲ್ಲಿ ಚೇಂಜಸ್ ಆಗ್ತದೆ, ಅದೇ ರೀತಿ ಪ್ರಕೃತಿಯಲ್ಲಿ ಕೂಡ ಆಗ್ತಾ ಇರ್ತದೆ. ಹೆಂಗಸರಿಗಾದ್ರೆ ಪ್ರತಿ ತಿಂಗಳು ಋತುಚಕ್ರ ಹೇಗೆ ಆಗ್ತದೆ, ಪೀರಿಯಡ್ಸ್ ಹೇಗೆ ಆಗ್ತದೆ, ಅದೇ ರೀತಿ ಕೂಡ ಪ್ರಾಕೃತಿಕ ಕೂಡ ಆಗ್ತಾ ಇರ್ತದೆ. ಸೊ ಹಾಗಾಗಿ ಈ ಒಂದು ಚಂದ್ರಗ್ರಹಣ ಆಗುವಾಗ ಯಾವ ರಾಶಿಗೆ ಮೇನ್ ಆಗಿ ಎಫೆಕ್ಟ್ ಬೀಳ್ತದೆ ಅಂತ ಹೇಳ್ತೇನೆ. ಹಾಗೇನೆ ನೀವು ಒಂದು ದೊಡ್ಡ ಕೆಲವರೆಲ್ಲ ಹೆದರ್ತಾರೆ, ನಾವು ಆ ಹವನ ಮಾಡ್ಬೇಕು, ಆ ಜಪ ಮಾಡ್ಬೇಕು, ಈ ಜಪ ಮಾಡ್ಬೇಕು, ದೊಡ್ಡ ದಾನ ಧರ್ಮ ಮಾಡ್ಬೇಕು ಅಂತ ಹೇಳ್ತಾರೆ. ಭಯ ಪಡುವಂತದ್ದು ಏನು ಅವಶ್ಯಕತೆ ಇಲ್ಲ. ಸಣ್ಣ ಇದ್ರಲ್ಲಿ ಕೂಡ ನಿಮ್ಗೆ ದಾನ ಮಾಡಿ, ಬಡವರಿಗೆ ದಾನ ಮಾಡಿ ಇದು ಮಾಡ್ಬೋದು. ಓಕೆ, ಸೊ ಇದ್ರ ಒಂದು ಭಾರತದಲ್ಲಿ ಅಷ್ಟೊಂದು ಗೋಚಾರಕ್ಕೆ ಬರುವುದಿಲ್ಲ, ಆದ್ರೆ ಹೊರ ದೇಶಗಳಲ್ಲಿ ಜಾಸ್ತಿ ಇದರ ಫಲ ಗೋಚರಿಸಲಿಕ್ಕೆ ಸಿಗ್ತದೆ. ಅವರಿಗೆ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ನೋಡ್ಲಿಕ್ಕೆ ಸಿಗ್ತದೆ. ಓಕೆ, ಸೊ ಸ್ಪರ್ಶ ಕಾಲ ನಮ್ಮದು ಇಲ್ಲಿ ಇಂಡಿಯಾದಲ್ಲಿ 3:15 ಸ್ಟಾರ್ಟ್ ಆಗ್ತದೆ. ಹಾಗೇನೆ ಮೋಕ್ಷ ಕಾಲ 7:53 ಎಂಡ್ ಆಗ್ತದೆ. ಓಕೆ, ಸೊ ಈ ಟೈಮ್ ಅಲ್ಲಿ ಮಾಡುವಂತಹ ಏನು ಮಾಡ್ಬೇಕು, ಮತ್ತೆ ಯಾವ ರಾಶಿಗೆ ಎಫೆಕ್ಟೆಡ್ ಇದೆ ಅಂತ ಕೂಡ ನಾನು ಹೇಳ್ತೇನೆ. ಆದ್ರೆ ದಯವಿಟ್ಟು ಹೆದರ್ಬೇಡಿ. ಓಕೆ, ಸಣ್ಣ ಇದ್ರಿಂದ ನಿಮ್ಗೆ ಚೇಂಜಸ್ ಮಾಡ್ಬೋದು, ದಾನ ಧರ್ಮ ಕೂಡ ಮಾಡ್ಬೋದು. ಈ ಇದ್ರಲ್ಲಿ ಎಫೆಕ್ಟೆಡ್ ರಾಶಿ ಏನಂದ್ರೆ ಮಕರ ರಾಶಿ, ಕನ್ಯಾ ರಾಶಿ, ಸಿಂಹ ರಾಶಿ, ಹಾಗೇನೆ ವೃಷಭ ರಾಶಿ. ಈ ರಾಶಿಯವರು ನಾಳೆ ಉಂಟಲ್ಲ, ಇದು ಮುಗಿದ ನಂತರ ನಾಳೆ ಒಂದು ವೈಟ್ ಕ್ಲೋತ್ಸ್, ಬಡವರಿಗೆ ಬಿಳಿ ವಸ್ತ್ರ ದಾನ ಮಾಡ್ಬೋದು, ಅಥವಾ ಮಿಲ್ಕ್ ಅಥವಾ ಮೊಸರು ಅಥವಾ ಅಕ್ಕಿ ಅಥವಾ ಕರ್ಪೂರ ಅಥವಾ ಇದು ಸಕ್ಕರೆಯನ್ನು ದಾನ ಮಾಡ್ಬೋದು, ಬಡವರಿಗೆ ದಾನ ಮಾಡ್ಬೋದು, ಅಥವಾ ಅನ್ನದಾನ ಕೂಡ ಮಾಡ್ಬೋದು. ಹಾಗಾಗಿ ಈ ರಾಶಿಯವರಿಗೆ ಏನಾದ್ರೂ ಒಂದು ಸೈಡ್ ಎಫೆಕ್ಟ್ ಏನಾದ್ರೂ ಇದ್ರೆ ಇದರಲ್ಲಿ ಪೂರ್ಣಗೊಳ್ತದೆ. ಹಾಗೇನೆ ಇವತ್ತಿನ ದಿನ ಒಂದು ಮಧ್ಯಾಹ್ನ 3:15 ಸ್ಟಾರ್ಟ್ ಆಗ್ತದಲ್ಲ, ಅದರ ನಂತರ ಒಂದು ಯಾರು ಕೂಡ ನಮ್ಗೆ ಒಂದು ಆರೋಗ್ಯವಂತರು ಯಾರು ಕೂಡ ಒಂದು ಫುಡ್ ಯಾವುದು ಆಹಾರ ಸೇವನೆ ಮಾಡುವ ಹಾಗಿಲ್ಲ. ಆದರೆ ಗರ್ಭಿಣಿ ಮತ್ತೆ ಹೆರಿಗೆದ ಬಾಣಂತಿಯರು ಮತ್ತೆ ಅಶಕ್ತರು, ವಯಸ್ಸಾದವರು ಈ ಟೈಮಲ್ಲಿ ಒಂದು ಲಘು ಆಹಾರ ಸೇವನೆ ಮಾಡಬಹುದು. ಮತ್ತೆ ಬಾಕಿಯವರೆಲ್ಲ ಆ ಟೈಮಲ್ಲಿ 3:15 ಇದು ಚಂದ್ರಗ್ರಹಣ ಸ್ಟಾರ್ಟ್ ಆಗುವಾಗ ಯಾರು ಆಹಾರ ಅಥವಾ ನೀರು ಯಾವುದನ್ನು ಸೇವನೆ ಮಾಡಬೇಡಿ. ಕೆಲವರಿಗೆ ಈ ಟೈಮಲ್ಲಿ ನಿತ್ರಾಣ ಎಲ್ಲ ಆಗ್ಬಹುದು. ನಿತ್ರಾಣ, ವಾಮಿಟಿಂಗ್ ಎಲ್ಲ ಆದ್ರೆ ಉಂಟಲ್ಲ, ಒಂದು ಸ್ನಾನ ಮಾಡಿ, ಸೋಪ್ ಎಲ್ಲ ಹಾಕ್ಬೇಕಂತೆಲ್ಲ, ಜಸ್ಟ್ ಒಂದು ಸ್ನಾನ ಮಾಡಿ ರಿಫ್ರೆಶ್ ಆಗ್ತದೆ ಮೈಂಡ್ ಕೂಡ. ಓಕೆ, ಹಾಗೆ ಮಧ್ಯಾಹ್ನ ಇದು ಊಟ ಮಾಡಬಹುದು ನಿಮ್ಗೆ, ಅದ್ರಲ್ಲಿ ಇದು ತೊಂದ್ರೆ ಇಲ್ಲ. ಮಧ್ಯಾಹ್ನ ತನಕ ಮಾತ್ರ ಅಡಿಗೆ ಮಾಡಿಡಿ. ಅದರ ನಂತರ 3:15 ಮತ್ತೆ ಸ್ಟಾರ್ಟ್ ಆಗ್ತದಲ್ಲ, ಆ ಟೈಮಲ್ಲಿ ಯಾವುದೇ ಒಂದು ಆಹಾರವನ್ನು ಶೇಖರಣೆ ಇಡ್ಬೇಡಿ. ಸಪೋಸ್ ಶೇಖರಣೆ ಇದ್ರೂ ಕೂಡ ಹಸಿ ವಸ್ತು ಅಥವಾ ಹಸಿ ತರಕಾರಿ ಏನಾದ್ರೂ ಇದ್ರೆ, ಏನಾದ್ರೂ ಒಂದು ಡಬ್ಬದಲ್ಲಿ ಶೇಖರಣೆ ಮಾಡಿ ಇಟ್ಟಿದ್ರೆ, ಅದಕ್ಕೆಲ್ಲವನ್ನು ದರ್ಬೆ ಹುಲ್ಲು ಅಂತ ಹೇಳ್ತಾರಲ್ಲ, ಆ ದರ್ಬೆ ಹುಲ್ಲನ್ನು ನೋಡಿ ಇಲ್ಲಿ ಸ್ಕ್ರೀನ್ ಅಲ್ಲಿ ಸಹ ಹಾಕ್ತೇನೆ, ಆ ದರ್ಬೆ ಹುಲ್ಲನ್ನು ಅದಕ್ಕೆ ಹಾಕಿ ಇಡ್ಬಹುದು. ಹಾಗೇನೆ 3:15 ನಂತರ ಬಾವಿಯಿಂದ ನೀರು ಇದು ಮಾಡೋದು, ಸೇದೋದು ಅಥವಾ ಒಂದು ಇದು ನೀರು ಕುಡಿಯುವುದು, ಆ ಟೈಪ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಆ ಟೈಮಲ್ಲಿ ಯಾವುದು ಮಾಡ್ಲಿಕ್ಕೇನೆ ಹೋಗ್ಬೇಡಿ ನೀವು. ಮತ್ತೆ ಸ್ಪೆಷಲಿ ಗರ್ಭಿಣಿಯರು ಕತ್ತರಿ ಅಥವಾ ಕಬ್ಬಿಣದ ವಸ್ತು ಯಾವುದನ್ನು ಮುಟ್ಲಿಕ್ಕೆ ಹೋಗ್ಬೇಡಿ. ಹಾಗೇನೆ ಗ್ರಹಣ ಹಿಡಿದ ನಂತರ 3:15 ಹಿಡಿದ ನಂತರ ಹೊರಗಡೆ ಬಿಲ್ಕುಲ್ ಹೋಗ್ಬೇಡಿ. ಯಾಕಂದ್ರೆ ಮಕ್ಕಳು ಹ್ಯಾಂಡಿಕ್ಯಾಪ್, ಅಂಗವಿಕಲ ಆಗಿ ಹುಟ್ಟುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಪುರಾಣಗಳಲ್ಲಿ ಹೇಳ್ತಾರೆ. ಹಾಗಾಗಿ ಗರ್ಭಿಣಿಯರು ಈ ಟೈಮಲ್ಲಿ ಸ್ವಲ್ಪ ಜಾಗೃತಿ ವಹಿಸಿ ಅಂತ ನಾನು ಹೇಳ್ತೇನೆ. ಹಾಗೇನೆ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಯಾರ ಹತ್ರ ಎಲ್ಲ ಇದೆ ನೋಡಿ, ಅವರು ಈ ಟೈಮಲ್ಲಿ 3:15 ನಂತರ ಆ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್, ಕೆಲವರ ಹತ್ರ ತುಂಬಾ ಇರ್ತದೆ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಎಲ್ಲ, ಅವರೆಲ್ಲ ಆ ಟೈಮಲ್ಲಿ ಬಟ್ಟೆಯಲ್ಲಿ ಸುತ್ತಿ ಕೂಡ ಒಂದು ಇದರಲ್ಲಿ ವುಡನ್ ಬಾಕ್ಸ್ ಉಂಟಲ್ಲ ಅದರಲ್ಲಿ ಇಡಬಹುದು, ಅಥವಾ ನಿಮ್ಗೆ ಒಂದು ವುಡನ್ ಬಾಕ್ಸ್ ಅಲ್ಲಿ ಕೂಡ ತೆಗೆದಿಡ್ಬಹುದು. ಅದನ್ನು ಬಿಲ್ಕುಲ್ ಆಗಿ ಮುಚ್ಚಿಡಿ. ಮತ್ತೆ ಒಂದು ಇದು ಮೋಕ್ಷ ಕಾಲ ಅಂತ ಹೇಳ್ತಾರಲ್ಲ, ಮೋಕ್ಷ ಕಾಲ ನಂತರ ಅದಕ್ಕೆ ದೇವರದ್ದು ತೀರ್ಥ ಹಾಗೇನೆ ದೇವರದ್ದು ಲೋಬನೆಲ್ಲ ಹಾಕಿ ಸ್ಪ್ರಿಂಕಲ್ ಮಾಡಿ ಕ್ಲೆನ್ಸಿಂಗ್ ಮಾಡಿಬಿಡಿ. ಅದೇ ರೀತಿ 3:15 ನಂತರ ನೀವು ನಮ್ಮ ಒಂದು ದೇವರದ್ದು ಗುಡಿ ನೋಡ್ಬಹುದು. 3:15 ನಂತರ ಆ ಒಂದು ದೇವರ ಅದಕ್ಕೆ ಕೂಡ ಫುಲ್ ರೆಡ್ ಕಲರ್ ಶಾಲ್ ಅಥವಾ ಬಟ್ಟೆ ಹೊದಿಸಿ
ಅದನ್ನು ಸಂಪೂರ್ಣವಾಗಿ ಬಂದ್ ಮಾಡಬಹುದು. ನೀವು ನೋಡಿದ ಹಾಗೆ ಇವತ್ತು ಬೆಳಿಗ್ಗೆನ ಬೆಳಿಗ್ಗೆ 9 ಗಂಟೆಗಿಂತ ಮುಂಚೆ ಎಲ್ಲ ಪೂಜೆ ಎಲ್ಲ ಇರ್ತದೆ ದೇವಸ್ಥಾನದಲ್ಲಿ. ಅದರ ನಂತರ ಪೂಜೆ ಎಲ್ಲ ಇರುವುದಿಲ್ಲ, ಯಾಕಂದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ಬಂದ್ ಮಾಡಿರ್ತಾರೆ. ಮೋಕ್ಷ ಕಾಲದ ನಂತರ ಪೂಜೆ ಸ್ಟಾರ್ಟ್ ಆಗ್ತದೆ. ಸೊ ಯಾರೆಲ್ಲ ಆ ರಾಶಿಯವರಿದ್ದಾರೆ, ಆ ರಾಶಿಯವರು ನಾಳೆ ಹೋಗಿ ಪೂಜೆ ಮಾಡಿಸಬಹುದು, ಅಥವಾ ನಾನು ಏನೆಲ್ಲ ದಾನ ಧರ್ಮ ಮಾಡ್ಲಿಕ್ಕೆ ಹೇಳಿದೆ ನೋಡಿ ಅದನ್ನೆಲ್ಲ ನಿಮ್ಗೆ ಮಾಡ್ಬೋದು. ಯಾರು ಭಯಭೀತರಾಗುವ ಅವಶ್ಯಕತೆ ಇಲ್ಲ. ಚಂದ್ರಗ್ರಹಣದ ಟೈಮ್ ಅಲ್ಲಿ ನಿಮ್ಗೆ ಶ್ಲೋಕ ಕೂಡ ಹೇಳ್ಬಹುದು, ಓಂ ನಮಃ ಶಿವಾಯ ಅಂತ ಕೂಡ ಹೇಳ್ಬಹುದು, ಹಾಗೇನೆ ಗಾಯತ್ರಿ ಮಂತ್ರ ಕೂಡ ಹೇಳ್ಬಹುದು. ಹಾಗೇನೆ 7 ಚಕ್ರಾಸ್ ಇದು ಯಾರಿಗೆಲ್ಲ ಬೀಜ ಮಂತ್ರ ಗೊತ್ತಿದೆ ಅವರು ಆ ಪಠಣೆಯನ್ನು ಕೂಡ ಮಾಡ್ಬೋದು. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದಿರಿ ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹೀಗೇನೆ ನಿಮ್ಮೆಲ್ಲರ ಸಹಕಾರ ಇರಲಿ. ಕೀಪ್ ಸಪೋರ್ಟಿಂಗ್ ಅಂಡ್ ಬಾಯ್.